ಜೆಕಾಮ್ನ ವಲಯ 15ರ ಚೇರ್ಮನ್. ಅದೇ ಥರದಲ್ಲಿ ಇವತ್ತು ನನ್ನ ಜೊತೆ ಜೆಕಾಮ್ ಪುತ್ತೂರು ಟೇಬಲ್ನ 1.0ದ ಟೇಬಲ್ ಚೇರ್ಮನ್ ಅನೂಪ್ KJ ಅವರಿದ್ದಾರೆ. ಅದೇ ಥರದಲ್ಲಿ ಜೆಕಾಮ್ ಪುತ್ತೂರು ಟೇಬಲ್ 1.0ದ ಸೆಕ್ರೆಟರಿ ಆದಂತಹ ಮಾಲಿನಿ ಕಶ್ಯಪ್ ಮೇಡಮ್ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಜೆಕಾಮ್ ಪುತ್ತೂರು ಟೇಬಲ್ 1.0 ಇದೊಂದು ವ್ಯಾವಹಾರಿಕವಾದಂತಹ ಒಂದು ಸಂಘಟನೆ ಆಗಿರ್ತದೆ. ಎಲ್ಲ ಉದ್ಯಮದಾರರು, ವ್ಯವಹಾರ ಮಾಡುವವರು ಈ ಸಂಘಟನೆಯಲ್ಲಿ ಹೆಚ್ಚಿನವರು ಇದ್ದು ಒಂದು ಸಂಘಟನೆಯನ್ನು ಅಸ್ತಿತ್ವವನ್ನು JCI ಭಾರತ ಅಸ್ತಿತ್ವವನ್ನು ತಂದಿದೆ. ಇದು ಕಳೆದ 1 ವರ್ಷದಿಂದ ಎಲ್ಲ ಭಾರತದಾದ್ಯಂತ ಎಲ್ಲ ಉದ್ಯಮದಾರರನ್ನು ಅವರ ಬಿಸ್ನೆಸ್ಸನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಾಮುಖ್ಯತೆ, ಅವರ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಈ ಜೆಕಾಮ್ ಅಂತ ಹೇಳುವಂಥ ಒಂದು ಸಂಘಟನೆ ಮಾಡ್ತಾಯಿದೆ. ಅದರ ಅಂಗವಾಗಿ ಪುತ್ತೂರಿನಲ್ಲಿ ಸಹ ಎಲ್ಲ ಉದ್ಯಮದಾರರು, ಸಮಾನ ಮನಸ್ಕರಾದಂಥ ಉದ್ಯಮದಾರರು ಸೇರಿ ಒಂದು ಸಂಘಟನೆಯನ್ನು ಮಾಡಿದ್ದೇವೆ. ಅದೇ ಜೆಕಾಮ್ ಪುತ್ತೂರು 1.0. ಇದರ ಇನ್ಸ್ಟಾಲೇಷನ್ ಅಂದರೆ ಪದಗ್ರಹಣ ಸಮಾರಂಭವು 28ನೇ ತಾರೀಕು ಗುರುವಾರದಂದು ಸಂಜೆ 6 ಗಂಟೆ ಕರೆಕ್ಟ್ 6 ಗಂಟೆಗೆ ನಮ್ಮ ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯ ಅಧ್ಯಕ್ಷರಂಥ ಶ್ರೀಯುತ ವಾಮನ್ ಪೈ ಅವರಿಂದ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟನೆಗೊಳ್ಳಲಿದೆ. ಅದೇ ಥರದಲ್ಲಿ ಅದರ ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ಸಹ ಜೆಕಾಮ್ನ ನ್ಯಾಷನಲ್ ಚೇರ್ಮನ್ ಆದಂತಹ JFM ವಿ ಬ್ರಾಬು ಅವರು ನಡೆಸಲಿಕ್ಕಿದ್ದಾರೆ. ಮತ್ತು ಇದರ ಜೊತೆಗೆ ನಮ್ಮ JCI ವಲಯ 15ರ ವಲಯಾಧ್ಯಕ್ಷರಾದಂತಹ JFT ಪುರುಷೋತ್ತಮ್ ಶೆಟ್ಟಿ ಅವರು ಸಹ ಉಪಸ್ಥಿತಿಯಲ್ಲಿರ್ತಾರೆ. ಮತ್ತು ಜೆಕಾಮ್ ಚೇರ್ಮನ್ ಆದ ಶಶಿರಾಜ್ ಅವರು ಸಹ ಇದರ ಉಪಸ್ಥಿತಿಯಲ್ಲಿ ಈ ದಿವ್ಯ ಕಾರ್ಯಕ್ರಮವು ನಡೆಸಲಿಕ್ಕಿದೆ. ಜೆಕಾಮ್ ಅಂತ ಹೇಳುವಂಥದ್ದು ನಾವೊಂದು ಸಂಘಟನೆಯನ್ನು ಉದ್ಯಮದಾರರಿಗೋಸ್ಕರ ಎಸ್ಪೆಷಲಿಯಾಗಿ ಮಾಡಿದ್ದು. ಅವರು ತಮ್ಮ ಉದ್ಯಮವನ್ನು ನಂತರದ ಹಂತಕ್ಕೆ ಯಾವ ಥರದಲ್ಲಿ ತಗೊಂಡು ಹೋಗ್ಬೋದು ಮತ್ತು ಆ ಉದ್ಯಮದಲ್ಲಿ ಪ್ರಗತಿಯನ್ನು ಹೇಗೆ ತರಬಹುದು, ಅದೇ ಥರದಲ್ಲಿ ಉದ್ಯಮದಲ್ಲಿ ಬರುವಂತಹ ಕೆಲವು ಸಂಕಷ್ಟಗಳನ್ನು ಹೇಗೆ ಎದುರಿಸ್ಬೋದು ಮತ್ತು ಉದ್ಯೋಗಶೀಲತೆಯನ್ನು ಸಹ ಉದ್ಯೋಗಶೀಲತೆ ಮತ್ತು ಉದ್ಯಮಶೀಲತೆಯನ್ನು ಯಾವ ಥರದಲ್ಲಿ ನಡೆಸ್ಬೋದು ಅಂತೇಳಿ ಕೊಡುವಂತಹ ಒಂದು ಸಂಘಟನೆ ಆಗಿರ್ತದೆ. ಇದರ ಪ್ರಯೋಜನವನ್ನು ನಾನು ನಮ್ಮ ಪ್ರತಿಯೊಂದು ಪುತ್ತೂರಿನ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ತಗೊಳ್ಬೇಕಾಗಿ ಕೇಳ್ಕೊಳ್ತಾರೆ. ಮತ್ತು ಹೆಚ್ಚಿನ ಅದರ ಬಗ್ಗೆ ವಿವರಗಳನ್ನು ನಮ್ಮ ಪುತ್ತೂರಿನ ಜೆಕಾಮ್ ಟೇಬಲ್ 1.0ದ ಚೇರ್ಮನ್ ಆದಂಥ ಅನೂಪ್ KJ ಅವರು, ಅದೇ ಥರದಲ್ಲಿ ಅದರ ಸೆಕ್ರೆಟರಿ ಆದಂಥ ಮಾಲಿನಿ ಮೇಡಮ್ ಇವರಲ್ಲಿ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉದ್ಯಮದಾರರು ಇದರಲ್ಲಿ ಪಾಲ್ಗೊಂಡು ತಮ್ಮ ವೃತ್ತಿ ಮತ್ತು ಉದ್ಯಮವನ್ನು ನಂತರದ ಹಂತಕ್ಕೆ ತಗೊಂಡೋಗಿ ಉದ್ಯಮದಲ್ಲಿ ಕ್ರಿಯಾಶೀಲತೆ, ಅದೇ ಥರದಲ್ಲಿ ಉದ್ಯಮದಲ್ಲಿ ಏರು ಗತಿಯನ್ನು ಕಾಣುವಂತಹ ಒಂದು ವಿಷಯವನ್ನು ಕಂಡುಕೊಳ್ಬೋದು. ಅದಕ್ಕೋಸ್ಕರ ಪುತ್ತೂರಿನಲ್ಲಿರುವಂಥ ಎಲ್ಲ ಉದ್ಯಮದಾರರು 4/28ಕ್ಕೆ ನಡೆಯುವಂಥ ಈ ಜೆಕಾಮ್ ಪುತ್ತೂರು 1.0 ಅದರ ಗ್ರ್ಯಾಂಡ್ ಲಾಂಚಿಂಗ್ ಮತ್ತು ಇನ್ಸ್ಟಾಲೇಷನ್ ಕಾರ್ಯಕ್ರಮಕ್ಕೆ ತಪ್ಪದೇ ಹಾಜರಿರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.